ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನೊಂದು ಕೂದಲಿಗೆ ಹಾಕುವ ಎಣ್ಣೆಯನ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಕೂದಲುದುರೋ ಪ್ರಾಬ್ಲಮ್ ಇದೆ ಅವರಿಗೆ ಇದೊಂದು ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು. ಸೊ ಇವಾಗಂತೂ ಎಲ್ಲರಲ್ಲೂ ಕೂದಲುದುರೋ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ನನ್ಗೂ ಕೂಡ ತುಂಬಾನೇ ಹೇರ್ ಫಾಲ್ ಆಗ್ತಾ ಇದ್ದಿದ್ದು. ಸೊ ನಾನು ಅದನ್ನ ಹೇಗೆ ಕಂಟ್ರೋಲ್ ಮಾಡಿದೆ, ನಾನು ಯಾವ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅಂತ ಪ್ರತಿಯೊಂದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಯಾರೇನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲೇ ಒಂದು ಬೆಲ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕುವ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನಾನು ಉಪಯೋಗಿಸುವಂತ ಎಣ್ಣೆಯಲ್ಲಿ 2 ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ತೇನೆ. ಸೊ ಮೊದಲನೇದು ಕೊಕೊನಟ್ ಆಯಿಲ್, ಹಾಗೆ ಇನ್ನೊಂದು ಕರಿಬೇವು ಸೊಪ್ಪು. ಸೊ ನಾನು ಯಾವುದೇ ಬ್ರಾಂಡೆಡ್ ಆಗಲಿ ಅಥವಾ ಯಾವುದೇ ಪ್ಯಾಕೆಟ್ ಅಲ್ಲಿ ಸಿಗುವಂತ ಕೊಕೊನಟ್ ಆಯಿಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ. ಎಲ್ಲಿ ಕೊಬ್ಬರಿ ಎಣ್ಣೆಯನ್ನ ತಯಾರಿಸ್ತಾರೆ ನೋಡಿ, ಎಲ್ಲಿ ಕೊಬ್ಬರಿ ಎಣ್ಣೆದು ಮಿಲ್ ಇದೆ ಅಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ಸಿಗುತ್ತೆ. ಸೊ ನಾನು ಅದನ್ನೇ ಯೂಸ್ ಮಾಡೋದು. ಸೊ ಈ ತರ ಅಲ್ಲಿ ಬಾಟಲ್ ಅಲ್ಲೆಲ್ಲ ಸಿಗುತ್ತೆ, ನೀವು ನೋಡಿರ್ಬೋದು. ಸೊ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಹೇರ್ ಅನ್ನು ಚೆನ್ನಾಗಿ ಮಾಯಿಶ್ಚರೈಸ್ ಮಾಡಿ ನಿಮ್ಮ ಕೂದಲಿದು ಕೂಡ ಡ್ರೈ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದೇ ರೀತಿ ಕರಿಬೇವು ಸೊಪ್ಪು ಕೂಡ ಹಾಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆ ಒಂದು ಕೂದಲು ದಪ್ಪವಾಗಿ ಬೇಗನೆ ಗ್ರೋತ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮನೆಯಲ್ಲಿ ನಾವು ಸಿಂಪಲ್ ವೇ ಅಲ್ಲಿ ಎಣ್ಣೆಯನ್ನ ಹೇಗೆ ತಯಾರಿಸುವುದು ಅಂತ ನೋಡ್ಕೊಳ್ಳುವ. ಸೊ ಫ್ರೆಂಡ್ಸ್, ಮೊದಲು ಒಂದು 2 ಕಪ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ನಾನು. ಸೊ ಕರಿಬೇವು ಸೊಪ್ಪನ್ನು ಕೂಡ ಅಷ್ಟೇ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡಿರಿ. ಸೊ ಇದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದನ್ನ ನೀವು ಸ್ವಲ್ಪ ದೊಡ್ಡದಿದ್ರೆ ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದ್ರೆ ಹೀಗೆ ಇಡೀ ಕೂಡ ಹಾಕ್ಬೋದು. ಸೊ ಫ್ರೆಂಡ್ಸ್, ನಾನು ಇದಕ್ಕೆ 2 ಕಪ್ ಎಣ್ಣೆಗೆ ಒಂದು 4 ರಿಂದ 5 ದಂಟಿನಷ್ಟು ಕರಿಬೇವು ಸೊಪ್ಪನ್ನ ತಕೊಂಡಿದ್ದೇನೆ. ಸೊ ಇದೊಂದು ಚೆನ್ನಾಗಿ 10 ನಿಮಿಷ ಬಾಯ್ಲ್ ಆಗಬೇಕು. ಅದೇ ರೀತಿ ನನ್ನ ಅತ್ತೆಯವರು ಕೂಡ ಒಂದು ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಇದೇ ರೀತಿ. ಬಟ್ ಅವ್ರು 2 ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅನ್ನ ಹಾಕ್ತಾ ಇದ್ದಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಅದು ಏನ್ ಹಾಕ್ತಾರೆ, ಅದು ಎಣ್ಣೆ ಹೇಗೆ ಆಗಿದೆ ಅವರಿಗೆ ಕೂದಲಿಗೆ ಅಂತ ಅವ್ರ ಹತ್ರನೇ ಕೇಳುವ. ಅಮ್ಮ, ನೀವು ಆ ಎಣ್ಣೆನ ಹೇಗೆ ಮಾಡ್ತೀವಿ? ಅದೇ ಎಣ್ಣೆ ಅದಕ್ಕೆ ಒಂದು ದೊಡ್ಡ ನೀರುಳ್ಳಿ, ಅದನ್ನು ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಇದಕ್ಕೆ ಮಿಕ್ಸಿಗೆ ಹಾಕಿ ಅದರ ಪೇಸ್ಟ್ ಮಾಡುದು. ಅದರ ನಂತರ ಒಂದು ಟೇಬಲ್ ಸ್ಪೂನ್ ಮೆಂತೆ ಅದನ್ನು ಅದಕ್ಕೆ ಹಾಕುದು ಎಣ್ಣೆಗೆ. ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಬಾಯ್ಲ್ ಮಾಡಿ ಮತ್ತೆ ಚಪ್ಪೆ ಆದ ಮೇಲೆ ಸೋಸಿ ಯೂಸ್ ಮಾಡುದು. ಸೊ ಅದು ಎಷ್ಟು ಟೈಮ್ ತನಕ ಇಡಬಹುದಾ ಎಣ್ಣೆ? ಇಲ್ಲ, ಹಾಗೇನಿಲ್ಲ, ಅದು 2-3 ತಿಂಗಳ ತನಕ ಇಡಬಹುದು, ಯೂಸ್ ಮಾಡಬಹುದು. ಮತ್ತೆ ಅದು ನನ್ಗೆ ತುಂಬಾ ಒಳ್ಳೇದಾಗಿದೆ. ಅದು ಅಂದ್ರೆ ನನ್ನ ಕೂದಲು ತುಂಬಾ ಉದುರ್ತಿತ್ತು, ನಾನು ಟ್ರೈ ಮಾಡಿ ನೋಡುವಂತ ಮಾಡಿದೆ. ನಂಗೆ ತುಂಬಾ ಕೂದಲು ಉದುರುದೆಲ್ಲ ಕಡಿಮೆ ಆಗಿದೆ. ಸೊ ಹಾಗೆ ಈ ಎಣ್ಣೆನ ನಾವು ಕೂದಲಿಗೆ ಯಾವ ತರ ಅಪ್ಲೈ ಮಾಡಬೇಕು ಅದನ್ನು ಕೂಡ ನಾನು ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಎಣ್ಣೆ ಹಾಕುವಾಗ ಬರೀ ಈ ತರ ಕೂದಲಿಗೆ ನೀವು ಎಣ್ಣೆ ಹಾಕಿದ್ರೆ ಏನ್ ಪ್ರಯೋಜನ ಇಲ್ಲ. ಕೂದಲಿದ್ದು ಬುಡಕ್ಕೆ ಚೆನ್ನಾಗಿ ಎಣ್ಣೆ ತಾಕ್ಬೇಕು. ಅದೇ ರೀತಿ ನೀವೊಂದು 5 ರಿಂದ 10 ನಿಮಿಷ ಚೆನ್ನಾಗಿ ನೀವು ಕೂದಲನ್ನ ಮಸಾಜ್ ಮಾಡಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗಿ ಕೂದಲು ಉದುರೋದು ತುಂಬಾನೇ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಮಸಾಜ್ ಮಾಡುವಾಗ ಪ್ರತಿಯೊಂದು ಲೇಯರ್ ಅನ್ನ ತೆಗೆದು ನೀವು ಮಸಾಜ್ ಮಾಡಿ. ಇದರಿಂದ ಚೆನ್ನಾಗಿ ಕೂದಲಿದು ಬುಡಕ್ಕೆಲ್ಲ ಎಣ್ಣೆ ತಾಕ್ತದೆ. ಸೊ ನನ್ಗೆ ಮದುವೆ ಆಗಿ ಬಂದಾಗಿನಿಂದಲೂ ನನ್ನ ಅತ್ತೆಯವರೇ ನನ್ಗೆ ಎಣ್ಣೆ ಹಾಕೋದು. ಸೊ ಇವಾಗ್ಲೂ ಅವರೇ ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವರಿದ್ರೆ ಅವ್ರ ಹತ್ರ ಹೇಳಿ ಎಣ್ಣೆ ಹಾಕ್ಲಿಕ್ಕೆ, ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಮಸಾಜ್ ಮಾಡ್ಬೇಕು, ಹೇಗೆ ಎಣ್ಣೆ ಹಾಕ್ಬೇಕು ಅಂತ. ದೊಡ್ಡವರಿಗೆ ಸಣ್ಣವರಾಗಿ. ಸೊ ಹಾಗೆ ನಮ್ಗೆ ಮೊದಲು ಸ್ಕೂಲಿಗೆ ಹೋಗುವಾಗ 2 ಜಡೆ ಹಾಕ್ಲಿಕ್ಕೆ ಇದ್ದಿದ್ದು, ಒಂದು 10th ಸ್ಟ್ಯಾಂಡರ್ಡ್ ತನಕ. ಅವಾಗ ನಮ್ಗೆ ಅಮ್ಮ ಚೆನ್ನಾಗಿ ಎಣ್ಣೆ ಹಾಕಿ ಎಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ರು. ಬಟ್ ನಮ್ದು ಒಂದ್ಸಲ ಕಾಲೇಜ್ ಸ್ಟಾರ್ಟ್ ಆದ್ಮೇಲಂತೂ ಎಣ್ಣೆ ಹಾಕೋದು ಬಂದೇ ಆಗಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ ಜೊತೆ ಹೇಳ್ತಾ ಇದ್ದೇನೆ. ಸೊ ಅವಾಗ ಕಾಲೇಜ್ ಸ್ಟಾರ್ಟ್ ಆದಾಗ ನಮ್ಗೆ ಏನು ಕಂಪಲ್ಸರಿ ಇರ್ಲಿಲ್ಲ ಇದೇ ರೀತಿ ಜಡೆ ಹಾಕ್ಬೇಕು ಅಂತ. ಬಟ್ ಆಗ ಹೇಗಾದ್ರೂ ಈಗ ಕ್ಲಿಪ್ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಹೋಗುದು. ಬಟ್ ಆಗ ನಾನು ಯಾವುದೇ ಎಣ್ಣೆನ ಹಾಕ್ತಾ ಇರ್ಲಿಲ್ಲ. ಅಮ್ಮ ಹೇಳ್ತಾ ಇದ್ರು ಯಾವಾಗ್ಲೂ ನನಗೆ ಎಣ್ಣೆ ಹಾಕೋ ಅಂತ. ಬಟ್ ನಾನು ಅವಾಗ ಇಲ್ಲ, ಅಮ್ಮ ಏನೊಂದು ಬಂಡಲ್ ಬಿಡ್ತಾ ಇದ್ದಾರಂತ ನಾನು ಹಾಕ್ತಾನೆ ಇರ್ಲಿಲ್ಲ ಎಣ್ಣೆ. ಅವಾಗ ಅಮ್ಮ ಹೇಳ್ತಾ ಇದ್ರು, ಇನ್ನು ಮುಂದಕ್ಕೆ ನಿಮ್ಗೆ ಕೂದಲು ಉದುರುವಾಗ ಗೊತ್ತಾಗ್ತದೆ ನಾನು ಯಾಕೆ ಹೇಳ್ತಿದ್ದೆ ಅಂತ. ಸೊ ಇವಾಗ ನಂದು ತುಂಬಾ ಕೂದಲು ಉದುರ್ತಾ ಇದ್ದಿದ್ದು, ಏನ್ ಮಾಡಿದ್ರು ಕೂಡ ಅದು ನಿಲ್ತಾ ಇರ್ಲಿಲ್ಲ. ಸೊ ನಾನು ತುಂಬಾ ಎಣ್ಣೆಗಳನ್ನ ಟ್ರೈ ಮಾಡಿದ್ದೆ, ಬಟ್ ನನ್ಗಿದು ಲಾಸ್ಟಿಗೆ ಹೋಮ್ ರೆಮಿಡಿನೇ ಸೂಟ್ ಆಯ್ತು. ಸೊ
ಸೊ ನಾನಿನ್ನು ಈ ಎಣ್ಣೆನ ಚೇಂಜ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ. ನೀವು ಕೂಡ ಅಷ್ಟೇ, ಯಾರಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೇಳಿದ್ರೆ ಎಣ್ಣೆ ಹಾಕು ಅಂತ ಖಂಡಿತವಾಗ್ಲೂ ಹಾಕಿ. ಯಾಕಂದ್ರೆ ಈಗ ಹೇರ್ ಫಾಲ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇರೋದು ಅದರಿಂದಲೇ ನಾವು ಎಣ್ಣೆ ಎಲ್ಲ ಅವಾಯ್ಡ್ ಮಾಡ್ತೇವೆ, ಹಾಕುದಿಲ್ಲ. ಅಮ್ಮ, ನೀವು ಮೊದ್ಲು ಎಣ್ಣೆ ಎಲ್ಲ ಹಾಕ್ತಿದ್ರ ಶಾಲೆಗೆ ಹೋಗುವಾಗೆಲ್ಲ? ಶಾಲೆಗೆ ಹೋಗುವಾಗ ನೀನ್ ಹೇಳಿದ್ಯಲ್ಲ, ನಿನ್ನ ಅಮ್ಮ ಹೇಗೆ ಅಮ್ಮ ರೊಟ್ಟಿಗೆ ಹೀಗೆ ಮಾಡ್ತಿದ್ದೆ, ಹಾಗೆ ನಾವು ಸಹ ನಮ್ಮ ಅಮ್ಮನ ರೊಟ್ಟಿಗೆ ಹಾಗೆ ಮಾಡ್ತಿದ್ದ. ಅಮ್ಮ ಕುತ್ಕೊಂಡು ಎಳ್ದು ಕೂಡಿಸಿ ಒಳ್ಳೆ ಮಸಾಜ್ ಮಾಡಿ ಎಣ್ಣೆ ಹಾಕಿ, ಅದಕ್ಕೋಸ್ಕರ ಈಗ ನಮ್ಮ ಕೂದಲು ಇಷ್ಟಾದ್ರೂ ಉಂಟು ಈ ಏಜಿಗೆ. ಇಲ್ಲಾಂದ್ರೆ ಇಷ್ಟ ತನಕ ಕೂದಲೆಲ್ಲ ಉದುರಿ ಮಂಡೆ ಬೋಳಾಗಿ ಹೋಗ್ತಿತ್ತು. ಹಾಗೆ ಸಣ್ಣ ಏಜಲ್ಲಿ ನಾವು ಕೂದಲನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ನಮ್ಗೆ ಪ್ರಾಯ ಆದ್ಮೇಲೆ ಅದು ಉಳಿತದೆ ಕೂದಲು. ನಮ್ಗೆ ಮೊದಲು ಶಾಲೆಗೆ ಹೋಗುವಾಗ ತಲೆಯಲ್ಲಿ ಕೂದಲಲ್ಲಿ ಎಣ್ಣೆ ಇರ್ಬೇಕು, ಇಲ್ದಿದ್ರೆ ಆಗ ನಿಮ್ಗೆ ಸಹ ಜಡೆ ಕಟ್ಲಿಕ್ಕೆ ನಾವು ಎರಡು ಜಡೆ ಕಟ್ಕೊಂಡು ಶಾಲೆಗೆ ಹೋಗ್ಬೇಕಲ್ಲ, ಎಣ್ಣೆ ಹಾಕಿಯೇ ಹೋಗ್ಬೇಕು. ಸ್ವಲ್ಪ ಅದು ಅಮ್ಮ ಎಣ್ಣೆ ಹಾಕಿದ ಕೂಡಲೇ ಒಳಗೆ ಓಡಿ ಹೋಗಿ ಒಂದು ಬಟ್ಟೆ ಇಟ್ಕೊಂಡು ಅದು ಕೂದಲು ಆದಷ್ಟು ಒರೆಸಿ ತೆಗೆಯುದು. ಹೌದು, ನಮ್ಗೆ ಕೂಡ ಅಷ್ಟೇ. ನಾವು ಸಹ ಕಾಲೇಜಿಗೆ ಹೋಗುವಾಗ ಹಾಗೆ ಎಣಿಸ್ತಿದ್ವಿ, ಎಣ್ಣೆ ಎಲ್ಲ ಹಾಕೊಂಡು ನಮ್ಮ ಸ್ವಲ್ಪ ಸ್ಟೈಲಿಗೆಲ್ಲ ಕಡಿಮೆ ಆಗ್ತದಲ್ಲ, ಅದಕ್ಕೆ ನಾವು ಎಣ್ಣೆನೆ ಹಾಕ್ತಾ ಇರ್ಲಿಲ್ಲ ಕಾಲೇಜಿಗೆ ಹೋಗುವಾಗ. ಬಟ್ ಇವಾಗ ನಾನು ಎಣ್ಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ಮದುವೆ ನಂತರ ಸ್ವಲ್ಪ ನನ್ಗೆ ತುಂಬಾ ಹೇರ್ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಮತ್ತೆ ನಂಗೆ ಹೆದರಿಕೆ ಆಯ್ತು, ಇನ್ನು ಬಿಟ್ರೆ ಇನ್ನು ಪೂರ ಹೋಗ್ತದೆ ಅಂತ. ಬಟ್ ಇವಾಗ ನನಗೆ ತುಂಬಾ ಕಂಟ್ರೋಲ್ ಆಗಿದೆ. ಬಟ್ ಈ ಎಣ್ಣೆಯಿಂದಂತೂ ನಾನು ತುಂಬಾ ನನಗೆ 90% ಕಡಿಮೆ ಆಗಿದೆ. ನಾನೀಗ ಒಂದು 4 ತಿಂಗಳಿಂದ ಈ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾರಿಗಾದ್ರೂ ಹೇರ್ ಫಾಲ್ ಇದ್ದು ಪ್ರಾಬ್ಲಮ್ ಇದ್ದು. ನೀವು ಈ ಎಣ್ಣೆಯನ್ನ ಹಾಕಿ ಇಡೀ ರಾತ್ರಿ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂದಲು ವಾಶ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಅದಾಗದೇ ಇದ್ರೆ ಒಂದು ಕಡಿಮೆ ಒಂದು 2-3 ಗಂಟೆ ಆದ್ರೂ ನೀವು ಎಣ್ಣೆಯನ್ನ ತಲೆಯಲ್ಲಿ ಇಡ್ಬೇಕು. ಹಾಗೆ ನಾನು ನನ್ನ ಶಾಂಪೂ ಕೂಡ ಚೇಂಜ್ ಮಾಡಿದ್ದೇನೆ, ಅದರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ವ್ಲಾಗ್ ಹೇಗೆ ಆಗ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.